ಉಡುಪಿಯ ಸಂತೆಕಟ್ಟೆ ಬಳಿ ಬಸ್ ಅಡ್ಡಗಟ್ಟಿ ತಪಾಸಣೆ ನಡೆಸಿದ ಜಿಲ್ಲಾಧಿಕಾರಿ ಜಗದೀಶ್ ಅವರು ವಿಪರೀತ ಪ್ರಯಾಣಿಕರನ್ನ ತುಂಬಿದಕ್ಕೆ ಸ್ಥಳದಲ್ಲೇ ಚಾಲಕನಿಗೆ ಕ್ಲಾಸ್ ತೆಗೆದುಕೊಂಡಂತಹ ಘಟನೆ ಇಂದು ನಡೆದಿದೆ। ಜಿಲ್ಲೆಯಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಉಡುಪಿ ಮಣಿಪಾಲದಲ್ಲಿ ಪ್ರತಿನಿತ್ಯ 100ಕ್ಕೂ ಹೆಚ್ಚು ಕೊರೋನಾ ಪ್ರಕರಣಗಳು ಪತ್ತೆಯಾಗ್ತಾ ಇವೆ। ಇದನ್ನು ಗಂಭೀರವಾಗಿ ಪರಿಗಣಿಸಿರುವ ಜಿಲ್ಲಾಡಳಿತ ಜನತೆ ಕೋವಿಡ್ ನಿಯಮಾವಳಿ ಪಾಲಿಸುವಂತೆ ಜಾಗೃತಿ ಮೂಡಿಸುತ್ತಲೇ ಇದೆ। ಈ ಮಧ್ಯೆಯೂ ಕೂಡ ಖಾಸಗಿ ಬಸ್ಗಳು ವಿಪರೀತ ಪ್ರಯಾಣಿಕರನ್ನ ಹೇರಿಕೊಂಡು ಹೋಗ್ತಾ ಇದ್ದು ಹೆಚ್ಚಿನ ಪ್ರಯಾಣಿಕರಲ್ಲಿ ಮಾಸ್ಕ್ ಮರೆಯಾಗಿದೆ, ಸಾಮಾಜಿಕ ಅಂತರವಂತೂ ಇಲ್ಲವೇ ಇಲ್ಲ। ಇದನ್ನು ಗಮನಿಸಿದ ಜಿಲ್ಲಾಧಿಕಾರಿ ಜಿ ಜಗದೀಶ್ ಬಸ್ ತಡೆದು ನಿಲ್ಲಿಸಿ ಬಾಗಿಲಿನಲ್ಲಿ ಮತ್ತು ಒಳಗೆ ನಿಂತಿರುವವರನ್ನ ತಾವೇ ಖುದ್ದಾಗಿ ಇಳಿಸಿ ಕಂಡಕ್ಟರ್ ಅಲ್ಲಿ ಹಣವನ್ನ ವಾಪಸ್ಸು ನೀಡಿ ಕಳುಹಿಸಿದ್ರು। ಬಳಿಕ ಚಾಲಕ ನಿರ್ವಾಹಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ। ಸ್ಟ್ಯಾಂಡಿಂಗ್ ಎಲ್ಲ ಕೆಳಗೆ ಇಳಿರಿ, ಸೀಟಿಗೆ ಅಷ್ಟಿರ್ಬೇಕು, ಬರೀ ಸ್ಟ್ಯಾಂಡಿಂಗ್ ಎಲ್ಲ ಅಲ್ಲ ನಿಮಗಾದ್ರೂ ಪ್ರಜ್ಞೆ ಬೇಡವಾ? ನಿಮಗೆಲ್ಲ ಇಳಿರಿ, ಯಾರ್ಯಾರು ನಿಂತಿದ್ದೀರಿ ಎಲ್ಲ ಮಾತ್ರ ಅಷ್ಟು ಇಲ್ಲಿರ್ಬೇಕು, ಸ್ಟ್ಯಾಂಡಿಂಗ್ ಇದ್ದಾರೆಲ್ಲ ಬನ್ನಿ ಎಲ್ಲ ಮಾಸ್ಕ್ ಹಾಕಿಲ್ಲ, ಹಾಕಿ ಪೆನಾಲ್ಟಿ ಹಾಕಿ ಪೆನಾಲ್ಟಿ ಎಲ್ಲ ಹೇಳೋದು ಅರ್ಥ ಆಗಲ್ಲ ಅಂದರೆ ಹೇಳ್ತಿರೋದು ಅರ್ಥ ಆಗಲ್ಲ ನಿಮಗೆ। ಸ್ಟ್ಯಾಂಡಿಂಗ್ ಇದ್ದಾರಲ್ಲ ಪೊಲೀಸ್